ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಅವ್ನು ಸ್ವಲ್ಪ ಹೀಗಿದ್ದಾನೆ, ಯಾಕಂದರೆ ಶಾಪಿಗೆ ಹೋಗ್ತೀನಿ ಅಂತ ಅಂದ. ನಾನು ಕಳಿಸ್ಲಿಲ್ಲ, ಅದಕ್ಕೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನನ್ನ ಫ್ರೆಂಡ್ ಮನೆಗೆ ಸಸ್ಪೆನ್ಸ್ ಇಡೋಣ ಅಂತಿದ್ವಿ. ಏನಿಲ್ಲ, ನನ್ನ ಫ್ರೆಂಡ್ ನೋಡಿ, ಅವಳಿಗೆ ಅಂತ ಹೇಳಿಲ್ಲ, ಈಗ ಇದ್ದಾಳೆಲ್ವ ಅಂತ ಗೊತ್ತಿಲ್ಲ, ನೋಡಬೇಕು. ಅವಳು ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ಲು, ಗೊತ್ತಿಲ್ಲ, ನೋಡಬೇಕು. ಸ್ವಲ್ಪ ಬೇಗ ಹೊರಡೋಣ ಅಂತ ಇದ್ವಿ, ಒಂದು ಸ್ವಲ್ಪ ಲೇಟೇ ಆಯಿತು. ಅಂದರೆ ಇವನು ಎದ್ದು ರೆಡಿ ಆಗುವಷ್ಟೊತ್ತಿಗೆ ಅವನು ಎಂತ ತಿಂದು ಕುಡಿದು ಇಲ್ಲ, ಕಾಫಿ ಒಂದು ಕಾಲು ಲೋಟೆಯನ್ನು ಕುಡಿದೆ ಅಷ್ಟೇ. ಮತ್ತು ಮಗ ಬೆತ್ತದಾದ ತಿಂದಾರೆ, ಮತ್ತು ಬಾದಾಮ್ ಒಂದು ನೆನೆಸಿರ್ತೀನಿ, ಅದೊಂದು ತಿಂದಿದ್ದಾನೆ ಅಷ್ಟೇ. ಅದು ನಾನು ಸಹ ಅದನ್ನೇ ತಿಂದು ಬಂದೆ. ಇನ್ನಲ್ಲಿ ಹೋಟ್ಲಲ್ಲೆಲ್ಲದು ತಿನ್ನಬೇಕು. ಇವರು ಶಾಪಲ್ಲಿದ್ದಾರೆ, ಕೇಕ್ ತೆಕ್ಕೊಳ್ಳಿ ಅಂತ ಹೋದರು. ಅವಳಿಗೆಂತ ಹೇಳಲಿಲ್ಲ, ಅವಳ ಮನೇಲಿ ಇವತ್ತು ಜನ ಎಲ್ಲ ಇದ್ದಾರೆ, ಹಾಗೆ ಬೇಗ ಹೋಗಿ ಬರಬೇಕು ಅಂತ ಎನಿಸಿ ಹೊರಟದ್ದು ನಾವು. ಒಬ್ಬ ಸ್ಟೈಲ್ ಆಯ್ನೆ ನಮಗೆ. ನಿನ್ನೆ ಶ್ವೇತಂದು ಆ್ಯನಿವರ್ಸರಿ ಇತ್ತು, ಇವತ್ತು ಅವಳದು ಬರ್ತ್ಡೇ. ಡಬಲ್ ಧಮಾಕ. ಇವರು ಈ ಹೇಳಿಗೆ ಹೋಗೋಣ ಅಂದ್ರು, ಯಾಕಂದ್ರೆ ಅವ್ರ ಮನೆಯಲ್ಲಿ ಇಲ್ಲದಿದ್ರೆ ಅಂತ. ಮನೆಯಲ್ಲಿ ಆಲ್ಮೋಸ್ಟ್ ಇರ್ತಾಳೆ ಇವತ್ತು, ಯಾಕಂದ್ರೆ ಅವ್ರ ಮನೇಲಿ ನೆಂಟರೆಲ್ಲ ಬರ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಇವನೆಂತ ಇರುವುದು ಸ್ಟೈಲ್ ಆಗಿದೆ, ನಾವೇ ಸಿಂಪಲ್ ಆಗಿ ಎಂತದಿಲ್ಲ, ಬೆಳಿಗ್ಗೆ ಯಾರು ಇದು ಮಾಡ್ಕೊಂಡು ಹೋಗೋದು, ಸ್ಟೈಲ್ ಮಾಡ್ಕೊಂಡು. ಹಾಗೆ ನಾನು ಹೇಳಿ, ಮತ್ತೆ ಅವಳ ಅಮ್ಮನಿಗೆ ಒಮ್ಮೆ ಫೋನ್ ಮಾಡಿ ಕೇಳಿದೆ, ಅವಳ ಮನೆಯಲ್ಲಿ ಇರ್ತಾಳಲ್ವ, ಅವ್ರು ಸಹ ಇಲ್ಲ, ಅವ್ರು ಸಹ ಹೋಗ್ತಾರೆ, ಅವ್ರು ಲೇಟ್ ಆಗ್ತದೇನಾ, ಇಲ್ಲ ನಾವು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಬೇಗ ಹೋಗಿ ಬೇಗ ಮುಗಿಸ್ಕೊಂಡ್ ಬರೋಣ ಅಂತೇಳಿ. ಬೇಗ, ಹೌದು. ಆಕ್ಚುಲಿ ವಿಷಯ ಎಂತ ಗೊತ್ತಾ, ಪ್ರತಿ ಸಲ ಹಾಗೆ ನಮ್ಮ ಬರ್ತ್ಡೇ ಏನಾದ್ರೆ ಒಂದು ವಿಶ್ ಮಾಡೋದಾಗ್ಲಿ ಅಥವಾ ಕೇಕ್ ಕಟ್ ಮಾಡೋದಾಗ್ಲಿ ಮಾಡ್ತಾಳ. ಹಾಗಾಗಿ ನಾವು ಮಾಡ್ಬೇಕಾಗತ್ತೆ. ಅವಳು ಮಾಡಿದಳಂತಲ್ಲ, ಒಂದು ಪ್ರೀತಿ, ಅವಳು ಮಾಡಿದಳೆ ಅಂತ ಅಲ್ಲ ನಾವು ಮಾಡುದು, ಅವಳ ಮೇಲೆ ಇರುವ ಪ್ರೀತಿ ನಮಗೆ ಅಷ್ಟೇ. ಮತ್ತೆ ಒಂದು ತುಂಬಾ ಸೋಷಿಯಲ್ ಆಗಿರ್ತಾಳೆ, ತುಂಬಾ ಕ್ಲೋಸ್. ಒಂದು ಸ್ವಂತ ತಂಗಿ ಇದ್ರೆ ನಮ್ಗೆ ನಮ್ಮ ಹೇಗಿರ್ತಾಳೆ ನನ್ ಜೊತೆ, ಆ ರೀತಿ ಇದ್ದಾಳೆ ಅವಳು. ತುಂಬಾ ಒಂದು ಒಳ್ಳೆ ಪರ್ಸನ್ ಅಂತಾನೆ ಹೇಳ್ಬೋದು, 100%. ಈ ಬಾತ್ ಟ್ರೈ ಮಾಡ್ತಾರೆ, ಅವರು ಡ್ರೈವ್ ಮಾಡ್ತಾರೆ, ನನ್ನ ಹತ್ರ ಮಾತಾಡೋದು. ನನಗೆ ಮಾತಾಡೋಕೆ ಎಂತ ಮಾತಾಡೋದು ಅಂತ ಗೊತ್ತಾಗಲ್ಲ ಮುಂದೆ, ಅದಕ್ಕೆ ನಾನು ಅವ್ರ ಹತ್ರ ಕೊಡೋದು, ನೀವು ಮಾತಾಡಿ ಅಂತ. ಹಾಗೆ ಇವನೊಬ್ಬ ಇನ್ಕ್ತಾ ಇದ್ದಾನೆ, ಮಾತಾಡು. ಸ್ಕೂಲ್ ಹೇಗಾಗ್ತದ? ಅವನು ಸ್ಕೂಲ್ ಇದೆ ಹೇಳ್ತಾನೆ ಅಂತ ಹೇಳಿದ್ದ. ನಾನು ಪ್ರೆಗ್ನೆನ್ಸಿದು ಏನೆಲ್ಲ ಕೆಲವರು ಕೇಳಿದ್ರು, ನನಗೆ ಹೇಳ್ಬೇಕು ಅಂದ್ರೆ ವಿಡಿಯೋ ಮಾಡ್ಬೇಕು ಅಂತ ಎನಿಸುದು. ಮತ್ತೆ ಕೆಲಸ ಡ್ಯೂಟಿಗೆ ಹೋಗಿ ಬರುವಾಗ ಆಗುದೇ ಇಲ್ಲ ಮತ್ತೆ ಮಾಡ್ಲಿಕ್ಕೆ. ಆಲ್ಮೋಸ್ಟ್ ಪ್ರೆಗ್ನೆಂಟಿಗೆ ಇರುವವರು ನಾರ್ಮಲ್ ಆಗಿ ಬೆಳಿಗ್ಗೆ ಎದ್ದ ಕೂಡಲೇ ನೀರು ಫಸ್ಟ್ ಚೆನ್ನಾಗಿ ನೀರು ಕುಡಿಬೇಕು. ಅದು ನಾನು ಸ್ವಲ್ಪ ಕಮ್ಮಿನೇ ಕುಡಿಯುವುದು, ಆದ್ರೂ 1-2 ಲೋಟದಷ್ಟು ಕುಡಿಲೇಬೇಕು. ನಾನು 2 ಲೋಟದಷ್ಟು ಕುಡಿತೀನಿ, ಇವತ್ತು ಸ್ವಲ್ಪ ಕಡಿಮೆ ಕುಡಿದೆ. ಮತ್ತೆ ರಾತ್ರಿ ನೆನೆಸಿಟ್ಟು ಬಾದಾಮ್ ತಿನ್ಬೇಕು, ತುಂಬಾ ಒಳ್ಳೇದು. ಅದು ನಾನು ಯೂಸ್ ಮಾಡ್ತೀನಿ ಡೈಲಿ. ಕೆಲವೊಮ್ಮೆ ನೆನಪಾಗಲ್ಲ, ಅದು ಕೆಲಸದ ಒತ್ತಡದಿಂದ ಹಾಗೆ ಮರೆತೋಗ್ತದೆ. ಮತ್ತೆ ಜಾಸ್ತಿಯಾಗಿ ತರಕಾರಿ ತಿನ್ನಿ, ಮತ್ತೆ ಚಿಕನ್ ಮೀನು ತಿನ್ನಿ, ಆದರೆ ಸ್ವಲ್ಪ ಕಡಿಮೆ. ಚಿಕನ್ ಸ್ವಲ್ಪ ಕಡಿಮೆ ತಿನ್ನಿ, ಯಾಕಂದ್ರೆ ಅದು ಅಷ್ಟು ಒಳ್ಳೇದಲ್ಲ ದೇಹಕ್ಕೆ. ನಾವು ಹೆಲ್ದಿಯಾಗಿರ್ಬೇಕಲ್ವಾ, ನಮ್ಮ ಮಗುನಾಗಿ ಹೆಲ್ದಿಯಾಗಿರ್ಬೇಕಲ್ವಾ, ಹಾಗೆ. ಮತ್ತೆ ನಾನು ಟ್ಯಾಬ್ಲೆಟ್ ಜಾಸ್ತಿಯಾಗಿ ತಗೊಳ್ಳಲ್ಲ. ನೀನ್ ತಗೊಳ್ಳಲ್ಲ, ಬೇರೆ ತಗೋಬೇಡಿ ಅಂತ ನಾವು ಹೇಳಲ್ಲ. ಅದು ನಿಮ್ಮ ಅಂದ್ರೆ ದೇಹಕ್ಕೆ, ನಮ್ದು ದೇಹಕ್ಕೆ ನನಗೆ ಆಗಲ್ಲ. ಅಂದ್ರೆ ನನಗೆ ಮಾತ್ರೆ ತಗೊಂಡ ಕೂಡ್ಲೆ ಹೊಟ್ಟೆ ನೋವು, ಮತ್ತೆ ಅದೆಂತ ತುಂಬಾ ಕಷ್ಟ ಆಗ್ತದೆ, ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗೆ ನಾನು ಟ್ಯಾಬ್ಲೆಟ್ ತಗೊಳ್ಳೋದು ಬಿಟ್ಟೆ. ಅಂದ್ರೆ ತಗೊಳ್ತೀನಿ ವೀಕ್ಲಿ ಒಮ್ಮೆ, ಅಥವಾ ವೀಕ್ಲಿ ಒಂದು 2 ಡೇಸ್ಗೆ ಒಮ್ಮೆ ತಗೋತೀನಿ ಅಷ್ಟೇ. ಈಗ ಮೊನ್ನೆ ಎಲ್ಲ ತಗೊಂಡಿದ್ದೆ 1-2 ದಿನ, ಮತ್ತೆ ಈಗ ತಗೊಳ್ಳೇ ಇಲ್ಲ. ಹಾಗೆ ಅಂದ್ರೆ ಅವ್ರು ಡಾಕ್ಟರ್ ಕೊಡುದು ನಮ್ಮ ಒಳ್ಳೇದಕ್ಕೇನೆ. ಆಕ್ಚುಲಿ ಇವಳು ಯಾಕೆ ತಗೊಳ್ತಿಲ್ಲ ಅಂತಂದ್ರೆ, ನಾನು ಬೇಡ ಅಂತ ಹೇಳಿದ್ದು ಒಂದು ರೀಸನ್ನು. ನಾವು ಮಾತ್ರ ತಗೊಂಡಿದ್ರು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಫುಡ್ಡಲ್ಲಿ ತರಕಾರಿ, ಹಾಲು, ಹಣ್ಣು ಏನಿದೆಯೋ ಅದ್ರ ಮುಖಾಂತರ ಮಾತ್ರಲ್ಲಿ ಏನಿದೆಯೋ ಆ ಪವರ್ ನಾವು ಅಲ್ಲಿ ಫುಲ್ಫಿಲ್ ಮಾಡ್ತೀವಿ. ಹಾಗೇನೆ ಆಯುರ್ವೇದಿಕ್ ಬಗ್ಗೆ ಸ್ವಲ್ಪ ನಮ್ಗೆ ಐಡಿಯಾ ಇರೋದ್ರಿಂದನು ಅವ್ನು ಇಡೀಂದು ಹೋದ ಸ್ವಲ್ಪ ಜಾಗದಲ್ಲಿ, ನಾನೇ ಹೋಗ್ತಿದ್ದೀನಿ, ಅವನು ಸೈಡಲ್ಲಿ ಹೋಗ್ತಿದ್ದಾನೆ. ಆಯುರ್ವೇದ ನಮ್ಮ ಐಡಿಯಾ ಇರೋದ್ರಿಂದ ನಾವು ಅದಕ್ಕೆ ಬೇಕಾದಂತ ಸೊಪ್ಪಾಗ್ಲಿ ಅಥವಾ ಕೆಲವೆಲ್ಲ ಕಷಾಯಗಳನ್ನ ಮಾಡಿ ಕುಡಿದು ಅದನ್ನ ಫುಲ್ಫಿಲ್ ಮಾಡ್ಕೊಳ್ತೀವಿ. ನಾನಂದ್ರೆ ಅವ್ರು ಹೇಳಿದಾಗೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ.
ಆಯುರ್ವೇದಿಕ್ ಅಂದ್ರೆ ಕೆಲವಿದೊಂದು ಕಷಾಯ, ಕೆಲವಿದೊಂದು ಬೇರೆ ಸಿಗ್ತದೆ. ಅದು ನನಗೆ ಕೆಲವಿದ ಹೆಸರು ಗೊತ್ತೊಂದು ಕಡೀರ್ ಬೇರು ಅಂತ ಉಂಟು, ಅದು ಕಷಾಯ ತುಂಬಾ ಒಳ್ಳೇದು ಕುಡಿದ್ರೆ. ಅದನ್ನೆಲ್ಲ ಜಾಸ್ತಿ ಆಗಿ ಕುಡಿದ್ರೆ. ಮತ್ತೆ ನನ್ನ ಅಮ್ಮ ಹೇಳ್ತಾರೆ ಅಂತ ಅದನ್ನ ಕೆಲವು ಇಂಚಿನ ನ್ಯೂಲಿ ಹಾಪುನ ಕಟ್ಪತ್ತೆ ಇಜ್ಜಿ ಇಷ್ಟು ಬರ್ತಾರೆ ವಿಡಿಯೋಡು. ಅದೇ ನನಗೆ ಹೆಸರೆಲ್ಲ ಗೊತ್ತಿಲ್ಲ ಸತ್ಯವಾಗ್ಲು, ಅಂದ್ರೆ ಅವರೇ ಹೇಳ್ತಾರೆ. ಅವ್ರೀಗ ಡ್ರೈವ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ. ನೆಲನೆಲ್ಲಿ ಅದನ್ನೆಲ್ಲ ಕುಡಿತೀನಿ. ಮತ್ತೆ ನಮ್ಗೆ ನಾವು ಟ್ಯಾಬ್ಲೆಟ್ ತಗೊಂಡ್ರು ಒಳ್ಳೇದು, ಯಾಕಂದ್ರೆ ಅದ್ರಲ್ಲಿ ಕಬ್ಬಿನಾಂಶ ಇರ್ತದೆ. ಮತ್ತೆ ಅವರವರಿಗೆ ಬಿಟ್ಟದ್ದು, ಅದು ಸಿಟಿಯಲ್ಲಿರುವವರಿಗೆ ಸಿಗುದಿಲ್ಲ. ಅದೇ ನಮ್ಗೆ ಅದ್ರಲ್ಲಿ ಸಿಗ್ತದೆ ಕೆಲವೊಂದೊಂದು, ಅಂದ್ರೆ ಎಲ್ಲ ಸಿಗ್ತಾ ಇಲ್ಲ, ಕೆಲವಿದು ಸಿಗ್ತದೆ. ಆದ್ರಿಂದ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಆಯ್ತು, ಅವಳು ಮನೆ ಬಂತು, ಸ್ವಲ್ಪ ಉಂಟಿನ್ನು 10 ನಿಮಿಷ ದಾರಿ, ಅದೇ 10 ನಿಮಿಷ ದಾರಿ ಅಷ್ಟೇ. ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೀವಿ, ಮಾಡದಿದ್ರೆ ಬೇಜಾರು ಮಾಡಬೇಡಿ, ಯಾಕಂದ್ರೆ ಜನ ಇರ್ತಾರೆ. ಸ್ವಲ್ಪ ನೋಡೋಣ ಹೇಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಸಿಟಿ ಮಧ್ಯೆ. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಬ್ರು ಕೆಲಸ ಮಾಡ್ತಾ ಇದ್ದಾರೆ. ನಡ್ತಿಪ್ಪೋದ ನಮ್ಗೆ ಹೋದಲ್ಲೆಲ್ಲ ಅದೇ ನೆನಪಾಗುದು. ಇಲ್ಲಿ ನೋಡಿ ಸೂಪರ್ ಗ್ರೀನ್ ಆಗಿ ಉಂಟು. ಈ ತರ ಪ್ಲೇಸ್ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಖುಷಿ ಆಗ್ತದೆ ಒಂಥರ ಏನೋ. ಇನ್ನು ಮಾತ್ರ ಮನೆ ಬಿಲ್ಡಿಂಗ್ ಅದೇ ಕಾಣುದು, ಇಷ್ಟು ಮಾತ್ರ ಒಂದು ತೋಟ. ಇದು ಶ್ವೇತನ ಮನೆಗೆ ಬರುವ ದಾರಿ. ವಾಪಸ್ ಹೋಗೋದು ತೋರಿಸ್ತಿದ್ದೀವಿ. ಹೌದು. ಅವಳ ಮನೆಗೆ ಹೋಗಿ ರಿಟರ್ನ್ ಬರ್ತಾ ಇದ್ದೀವಿ. ಅಲ್ಲಿ ಏನ್ ಜಾಸ್ತಿ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಕೇಕ್ ಕಟ್ ಮಾಡ್ಕೊಂಡು ಮಾಡ್ತಾರ ಅಂದದ, ಅದಷ್ಟೇ ಮಾಡಿದ್ದು, ಬೇರೆ ಎಂತ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಹೋಗಿದ್ದು ಬಂದಿದ್ದು ಅಷ್ಟೇ. ನನಗೆ ಮತ್ತೆ ಮಧ್ಯಾಹ್ನ ನನಗೆ ಸಹ ಸ್ವಲ್ಪ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು, ಆಂಟಿ ಮನೆಗೆ. ಹಾಗೆ ಬಂದ್ವಿ ಸೀದಾ. ಅವಳಿಗೆ ನಮ್ಮನ್ನು ನೋಡಿ ಶಾಕ್ ಆಯ್ತು. ಇವ್ರು ನಾವು ಅಂದ್ರೆ ಡೋರ್ ಹಾಕಿದ್ರ, ಹಾಗೆ ನಾವು ಹೋಗುವಾಗ ಅವಳಿಗೆ ಗೊತ್ತಿರ್ಲಿಲ್ಲಲ್ಲ. ಆಕ್ಚುಲಿ ಅದನ್ನ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡ್ವಿ. ನನ್ನ ಕೈಯಲ್ಲಿ ಬೇರೆ ಫೋಟೋ ಅದೆಲ್ಲ ಇತ್ತು, ಕೈಯೆಲ್ಲ ಕೇಕೆಲ್ಲ ಇತ್ತು, ಹಾಗಾಗಿ ನನಗೆ ಆಗ್ಲಿಲ್ಲ ವಿಡಿಯೋ ಮಾಡ್ಲಿಕ್ಕೆ. ಇಲ್ಲಾಂದ್ರೆ ಮಾಡ್ಬೋದಾಗಿತ್ತು. ಮತ್ತೆ ಅವಳ ಅತ್ತೆ ಅವ್ರ ಆಂಟಿ ಡೋರ್ ತೆಗ್ದದ್ದು ಅಂದ ಅದೆತ್ತಿ ನನ್ನ ಮಗ ಅವರಿಗೇನೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದಾನೆ. ಆಯ್ತು, ಇನ್ನು ನಾವು ಮನೆಗೆ ಹೋಗುದು. ಸೀದಾ ಮನೆಗೆ ಹೋಗಿ ಮತ್ತೆ ಮಧ್ಯಾಹ್ನ ಆಂಟಿ ಮನೆಗೆ ಹೋಗ್ಲಿಕ್ಕೆ. ಏನಿಲ್ಲ, ಒಂದು ಮಸಾಲೆ ದೋಸೆ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇತ್ತು. ಅದಕ್ಕೆ ಹೇಳ್ತಾ ಇದ್ದೆ ಮಸಾಲೆ ದೋಸೆ ತಿನ್ನೋಣ ಅಂತ. ಮೊನ್ನೆ ಮನೆಯಲ್ಲಿ ಒಮ್ಮೆ ಮಾಡಿದ್ದೆ, ಆದ್ರೂ ಅದೇನೇ ಇರ್ತಾರೆ ಮನೆಯಲ್ಲಿ ಮಾಡೋದಕ್ಕಿಂತ ಹೋಟ್ಲಲ್ಲಿ ತಿಂದ್ರೆ ದುಡ್ಡು ಜಾಸ್ತಿ, ರುಚಿ ಜಾಸ್ತಿ. ಹಾಗೆಲ್ಲ ಏನೋ ಒಂದು ಆಸೆ. ಅದು ಈ ಟೈಮಲ್ಲೆಲ್ಲ ಜಾಸ್ತಿ ಅಲ್ವಾ ಒಂದು. ಹೌದು, ನಾವ್ ಇಲ್ಲ ಅಂತ ಹೇಳುವಾಗಿಲ್ಲ, ಹೌದು ಅಂತ ಹೇಳಿ. ನಾವು ಆಕ್ಚುಲಿ ಮಸಾಲೆ ದೋಸೆ ತಿನ್ನುವಂತ ಒಂದು ಹೋಟ್ಲಿಗೆ ಬಂದ್ವಿ. ನಮ್ಮ ಕದ್ರಿ ಸ್ಟೇಷನ್ ಹತ್ತಿರುವಂತಹ ಬೃಂದಾವನ ಅಂತೇಳಿ ಒಂದು ಹೋಟ್ಲ್ ಹತ್ರ ಒಂದು ಆಯ್ತಾ. ಎಷ್ಟು ರಶ್ ಉಂಟು ಅಂದ್ರೆ ಒಳಗಡೆ ಫುಲ್ ರಶ್. ಹಾಗಾಗಿ ಕಾರಲ್ಲಿ ಕೂತಿದ್ದೀವಿ, ಆರ್ಡರ್ ಮಾಡಿದ್ವಿ, ಇಲ್ಲಿಗೆ ಬರ್ತದಂತೆ, ಇಲ್ಲೇ ತಿಂದು ಹೋಗ್ಬೇಕಷ್ಟೇ. ನಾವು ಇವಳ ಮಾರಲ್ಲ ತಿನ್ಬೇಕಂತೇಳಿ ಸುಮ್ಮನೆ ನಾವಿಲ್ಲಿ ಫಸ್ಟ್ ಟೈಮ್ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನನಗೆ ಆಗೋದಿಲ್ಲ ಅದು. ಹೊರಗಡೆ ಟೇಬಲ್ ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ, ಕಾರಲ್ಲಿ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಏನ್ ಮಾಡೋದು, ಅಲ್ಲಿ ಜನ ಇಲ್ಲ, ಜಾಗ ಇಲ್ಲ, ಹಾಗಾಗಿ ಇಲ್ಲಿ ಜಾಗ ಇಲ್ಲ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತೇಳಿ. ನೋಡಿ ಇರೋದಿಷ್ಟೇ ಸಣ್ಣ ಹೋಟ್ಲು, ಬಟ್ ತುಂಬ ರಶ್ ಇದೆ. ಸುತ್ತ ನೋಡ್ಬೋದು, ಎಲ್ಲಿ ನೋಡಿದ್ರೆ ಫುಲ್ ಕಾರ್ ಇದೆ, ಎಲ್ಲ ಕೂತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾರಲ್ಲಿ ಕೂತಿದ್ದಾರೆ. ಇಲ್ಲಿದೆ, ಅಲ್ಲಿ ತನಕದಿರೋರು ಅಲ್ಲಿ ತನಕ ಇದೆಯಲ್ಲ ಅದೆಲ್ಲ ಕಾರಲ್ಲಿ. ಇನ್ನು ಆ ಕಡೆ ಇರೋದೆಲ್ಲ ಒಳಗೆ ಕೂತಿದ್ದಾರೆ. ಫುಲ್ ರಶ್ ಉಂಟು ಒಳಗೆ. ನೋಡಿ ನಾನು ಝೂಮ್ ಹಾಕ್ತೇನೆ, ಫುಲ್ ಉಂಟು ಒಳಗಡೆ, ಜಾಗನೇ ಇಲ್ಲ.
ಕೆಲವರು ನಿಂತಿದ್ರು, ಈಗ ಅವ್ರು ಕೂತಿದ್ದಾರೆ ನೋಡಿ. ಸಾರು ಕೂತ್ಕೊಂಡು ತಿಂತಿದ್ದಾರೆ ಮಸಾಲೆ ದೋಸೆ. ನನಗೆ ರುಚಿ ಇಷ್ಟ ಆಗಲಿಲ್ಲ, ಸಪ್ಪೆ ಸಪ್ಪೆ ಉಂಟು. ಎಂಚುಂಡು? ಸೂಪರಾ? ಅವನು ಸೂಪರ್ ಉಂಟಂತೆ. ನೋಡಿ ಅವನು ತಿನ್ನೋದು. ನನಗೆ ಮೊಬೈಲ್ ಎತ್ತಲಿಕ್ಕೆ ಆಗ್ತಾಯಿಲ್ಲ, ಎಡ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಭಾರಿ ಕಷ್ಟದಲ್ಲಿ ನಾನು.